ಸ್ಮಾರ್ಟ್ ಸಿಟಿ ವತಿಯಿಂದ ಇಲ್ಲಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ನೂರ್ ಮಸೀದಿ ರಸ್ತೆ ಹಾಗೂ ಕೊಡಿಯಾಲ್ಗುತ್ತು ಜೈಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಂಡ ಪ್ರಯುಕ್ತ ಆ ರಸ್ತೆಗಳಲ್ಲಿ ಮೋಟಾರು ವಾಹನ ಕಾಯ್ದೆ ಪ್ರಕಾರ ಏಪ್ರಿಲ್ 1ರಿಂದ ಮೇ 30ರವರೆಗೆ 60 ದಿನಗಳ ಕಾಲ ರಸ್ತೆ ಸಂಚಾರಕ್ಕೆ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನೂರ್ ಮಸೀದಿ ರಸ್ತೆ ಕಾಮಗಾರಿ ನಡೆಯುವ ವೇಳೆ ಹಂಪನಕಟ್ಟೆ ಕಡೆಯಿಂದ ನೂರ್ ಮಸೀದಿ ರಸ್ತೆ ಮೂಲಕ ಅತ್ತಾವರ ಕಡೆಗೆ ಸಂಚರಿಸುವ ಎಲ್ಲ ಘನ ವಾಹನಗಳು ಕ್ಲಾಕ್ ಟವರ್ ಜಂಕ್ಷನ್ ಬಂದು ರೈಲ್ವೆ ನಿಲ್ದಾಣ ರಸ್ತೆ ಮೂಲಕ ಅತ್ತಾವರ ಕಡೆಗೆ ಸಂಚರಿಸುವುದು. ಹಂಪನಕಟ್ಟೆ ಕಡೆಯಿಂದ ನೂರ್ ಮಸೀದಿ ರಸ್ತೆ ಮೂಲಕ ಅತ್ತಾವರ ಕಡೆಗೆ ಸಂಚರಿಸುವ ಎಲ್ಲ ಲಘು ವಾಹನಗಳು ಪಳ್ಳೇರ್ ರಸ್ತೆಯಲ್ಲಿ ಮುಂದುವರೆದು ಅವೇರಿ ಜಂಕ್ಷನ್ನಲ್ಲಿ ಬಲಕ್ಕೆ ತಿರುಗಿ ಸ್ಟರಕ್ ರಸ್ತೆ ಮೂಲಕ ಅತ್ತಾವರ ಕಡೆಗೆ ಸಂಚರಿಸಿತು. ಕೋಡಿಯಾಲ್ಗುತ್ತು ಜೈಲ್ ರಸ್ತೆ ಕಾಮಗಾರಿ ನಡೆಯುವ ವೇಳೆ ಬಿಜೈ ಜಂಕ್ಷನ್ ಕಡೆಯಿಂದ ಬಂದು ಜೈಲ್ ರಸ್ತೆ ಮೂಲಕ ಎಂಜಿ ರಸ್ತೆಯನ್ನು ಪ್ರವೇಶಿಸುವ ಎಲ್ಲ ವಾಹನಗಳು ಬಿಜೈ ಜಂಕ್ಷನ್ ಕಡೆಯಿಂದ ನೇರವಾಗಿ ಕರಂಗಲ್ಪಾಡಿ ಜಂಕ್ಷನ್ ಕಡೆಗೆ ಚಲಿಸಿ ನಂತರ ಬಲಕ್ಕೆ ತಿರುಗಿ ಪಿವಿಎಸ್ ಜಂಕ್ಷನ್ ಮೂಲಕ ಎಂಜಿ ರಸ್ತೆಯನ್ನು ಪ್ರವೇಶಿಸಿ ಮುಂದಕ್ಕೆ ಚಲಿಸುವುದು. ಕರಂಗಲ್ಪಾಡಿ ಕಡೆಯಿಂದ ಬಂದು ಜೈಲ್ ರಸ್ತೆ ಮೂಲಕ ಎಂಜಿ ರಸ್ತೆಯನ್ನು ಪ್ರವೇಶಿಸುವ ಎಲ್ಲ ವಾಹನಗಳು ಕರಂಗಲ್ಪಾಡಿ ಜಂಕ್ಷನ್ನಲ್ಲಿ ನೇರವಾಗಿ ಪಿವಿಎಸ್ ಕಡೆಗೆ ಚಲಿಸಿ ಎಂಜಿ ರಸ್ತೆಯನ್ನು ಪ್ರವೇಶಿಸಿ ಮುಂದಕ್ಕೆ ಸಂಚರಿಸುವಂತೆ ಆಯುಕ್ತರ ಆದೇಶ ತಿಳಿಸಿದೆ.